ಡಿಕೆಶಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ನೈತಿಕತೆ ಮತ್ತು ತಿಳುವಳಿಕೆ ಇಲ್ಲ. ಅವರನ್ನ ಮುಂದಿನ ವರ್ಷ ಕಾಂಗ್ರೆಸ್ನಿಂದ ಹೊರಗೆ ಹಾಕಬಹುದು. ಹೊರಬಿದ್ದರೆ ಡಿಕೆಶಿ ಮುಂದಿನ ವರ್ಷ ಗಣವೇಷ ಧರಿಸುವುದನ್ನು ನೋಡುವ ಭಾಗ್ಯ ಕರ್ನಾಟಕ ರಾಜ್ಯದ ಜನತೆಗೆ ಬರಬಹುದು ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದರು. ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೀಕೆ ಮಾಡಿದ ಎಲ್ಲರೂ ಆರ್ಎಸ್ಎಸ್ ಅನ್ನು ಒಪ್ಪಿಕೊಂಡಿದ್ದಾರೆ. ಪ್ರಿಯಾಂಕರ್ಗೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬಂದರೂ ಆರ್ಎಸ್ಎಸ್ ಮೇಲೆ ಕ್ರಮ ವಹಿಸಲು ಸಾಧ್ಯವಿಲ್ಲ. ಮುಸ್ಲಿಮರು ಓಲೈಕೆ ಮಾಡುವ ಇಂತಹ ಹೇಳಿಕೆಯನ್ನ ಬಿಡಿ. ತಾಕತ್ತಿದ್ದರೆ ಕಲಬುರಗಿಯಲ್ಲಿ ಮಸೀದಿಯ ಆಜಾನ್ ನಿಷೇಧ ಮಾಡುವ ತಾಕತ್ತು ತೋರಿಸಿ ಎಂದು ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ ಶತಮಾನೋತ್ಸವ ಆಚರಿಸಿದೆ. ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ, ಅವರಿಗೆ ಆ ಬಗ್ಗೆ ತಿಳುವಳಿಕೆ ಕೂಡ ಇಲ್ಲ. ಯಾಕೆಂದರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರೀಗ ಮುಖ್ಯಮಂತ್ರಿ ಆಗುವ ಒಂದು ಹತೋಟಿಯಲ್ಲಿ ಚರ್ಚೆಗಳಲ್ಲಿದ್ದಾರೆ. ಬಹುಶಃ ಮುಂದಿನ ವರ್ಷ ಸಿದ್ದರಾಮಯ್ಯನವರನ್ನು ಹೊರಗೆ ಹಾಕಿದರೆ ಇದೇ RSS ಗಣವೇಷ ಧರಿಸಿ ಮುಂದಿನ ವಿದೇಶ ಪಥಸಂಚಲನ ನೋಡುವಂಥ ಅದೊಂದು ಕನ್ನಡ ರಾಜ್ಯ ಜನರಿಗೆ ಒಂದು ಭಾಗ್ಯ ಸಿಗ್ಬೋದು ಅಂತ ನಾನು ಅನ್ನಿಸ್ತೇನೆ. ಅವರೇ ಬರ್ತಾರೆ. ಯಾರೆಲ್ಲ ಸಂಘವನ್ನು ಟೀಕೆ ಮಾಡಿದ್ದಾರೆ, ಇವತ್ತೆಲ್ಲ ಸಂಘದ ವಿಚಾರಣೆ ಒಪ್ಪಿಕೊಂಡು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಇವತ್ತು ಸಂಘದ ವಿಚಾರಣೆ ಒಪ್ಕೊಂಡಿದ್ದಾರೆ. ರಾಷ್ಟ್ರ ನಿರ್ಮಾಣ, ವ್ಯಕ್ತಿ ನಿರ್ಮಾಣ, ಅದೇ ರೀತಿ ದೇಶ ಕಟ್ಟುವಂಥ ಕೆಲಸ ಸಂಘಟನೆ ಮೂಲಕ ಸಂಘ ಮಾಡ್ತೊಂಡು. ಅದರಿಂದಾಗಿ ನರೇಂದ್ರ ಮೋದಿ ಅಂತ ವ್ಯಕ್ತಿ ಇವತ್ತು ಸಂಘದ ದೊಡ್ಡ ಒಂದು ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಡೀ ಇವತ್ತು ವಿಶ್ವನಾಯಕನಾಗಿ ಅವರನ್ನು ಒಪ್ಪಬೇಕಾದ್ರೆ ಇವತ್ತು ಸಂಘದ ಒಂದು ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡುವಂಥದ್ದು ಭಾಳಷ್ಟಿದೆ. ಬಹುಶಃ ಅತಿ ಶೀಘ್ರವಾಗಿ ಇದೇ ರೀತಿ ಸಂಘದ ಗಣವೇಷ ಧರಿಸಿಕೊಂಡು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವರನ್ನು ನೋಡುವಂಥ ಭಾಗ್ಯ ಕರ್ನಾಟಕದ ಜನರಿಗೆ ಸಿಗ್ತದೆ. ಪ್ರಿಯಾಂಕಾ ಖರ್ಗೆ ಅಲ್ಲ, ಅವರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ RSSನ ಬಗ್ಗೆ ಆದ ನಿಷೇಧ ಮಾಡಲಿಕ್ಕೆ ಅವರ ಹತ್ರ ತಾಕತ್ತಿಲ್ಲ, ಖಂಡಿತವಾಗಿ ಅವ್ರ ಹತ್ರ ಆಗೋದಿಲ್ಲ. ನಾನೊಂದು ಉಡುಪಿಯ ಜನರ ಪರವಾಗಿ ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ. ಅವರೊಂದು ಗುಲ್ಬರ್ಗದ ಉಸ್ತುವಾರಿ ಸಚಿವರಾಗಿದ್ದುಕೊಂಡು SSLC PUCಯಲ್ಲಿ ಇವತ್ತು ಗುಲ್ಬರ್ಗ ಕೊನೆ ಸ್ಥಾನದಲ್ಲಿ ಅವರು ನಿಜವಾದ ಒಬ್ಬ ಸಚಿವರಾಗಿ ಅವರ ಕರ್ತವ್ಯವನ್ನು ಮಾಡೋದಿದ್ರೆ ಬರುವ ವರ್ಷ SSLC PUCಯಲ್ಲಿ ಪ್ರಥಮ 5 ಸ್ಥಾನದಲ್ಲಿ SSLC PUCಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವ ಮೂಲಕ ಇಡೀ ರಾಜ್ಯದ ಜನರಿಗೆ ಪಾಠ ಮಾಡುವಂಥ ಕೆಲಸ ಮಾಡೋದು ಬಿಟ್ಟು ಈ ಓಲೈಕೆ ಇವು ನಮ್ಮ ಮುಸ್ಲಿಮರಿಗೆ ಓಲೈಕೆ ಮಾಡೋ ರೀತಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬಿಡಿ. CM ಪರಿಶೀಲಿಸೋಕ್ಕಿಂತ ಮುಂಚೆ CM ಅವರು ಅವರ ಕುರ್ಚಿಯನ್ನು ಉಳಿಸುವಂಥ ಕೆಲಸ ಹೇಳಿದ್ದಾರೆ. CM ಅವರು ನಾಳೆ RSS ಗಣವೇಷ ಧರಿಸ್ತಾರಾ ಅಥವಾ ಡಿ ಕೆ ಶಿವ ಧರಿಸ್ತಾರೆ ಎಂಬುದು ವಿಚಾರ ಜನರ ಮುಂದೆ ಇದೆ. ಅದರಿಂದಾಗಿ CM ಪರಿಶೀಲಿಸ್ತಿರ್ತಾರೆ. CM ಕೂಡ RSS ಒಪ್ತಾರೆ ಇವತ್ತಲ್ಲ ನಾಳೆ ಅಂತ ಭರವಸೆ ನಮಗಿದೆ.